ಕರಾವಳಿ ಕರ್ನಾಟಕಡೆ ಸುರುಕಾದು ಕೋವಿಡ್ ವ್ಯಕ್ತಿಲಿರ್ದು ಪ್ಲಾಸ್ಮಾ ದಾನ ಪಡೆಪುನ ಘಟಕನು ದೇರಳಕಟ್ಟೆ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯಡು ಅಳವಡಿ ಸಾಧಿಸಿದ್ದು ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಅನುಮತಿ ದೊಟ್ಟುಗು ಈ ಪ್ಲಾಸ್ಮಾ ಸಂಗ್ರಹ ಘಟಕ ಶುರುವಾತಂಡು. ಸುಮಾರು 100 ಯೂನಿಟ್ ಪ್ಲಾಸ್ಮಾ ಸಂಗ್ರಹನು ಕೊರೋನಾ ಪಾಸಿಟಿವ್ ಆದ ಉಷರಾಯಿನಕ್ಲಿರ್ದು ದಾನದೆ ತಂದುಂಡು. ಈ ಬಗೆಟ್ ತೆರಿಪಾಯಿನ ಪ್ಲಾಸ್ಮಾ ದಾನಿಲು ಶ್ರೀ ಹರೀಶ್ ರಾವ್ ಬೆಳ್ತಂಗಡಿ ತಾನು ಕುಡ್ಲ ಮಾರ್ಕೆಟಿಂಗ್ ಬೇಲೆ ಮಲ್ತೊಂದಿತ್ತು. ಬೆಳ್ತಂಗಡಿರ್ದು ಎನ್ಜಿಒರನ ಮೂಲಕ ಪ್ಲಾಸ್ಮಾ ದಾನದ ಬಗೆಟ್ ತೆರೆಯೊಂದು ನಿಟ್ಟೆ ಆಸ್ಪತ್ರೆಗೆ ಬತ್ತದು ಪ್ಲಾಸ್ಮಾ ದಾನ ಕೊರೊಂದುಲ್ಲೆ. ಇಂದೆರ್ದು ಕೊರೋನಾರ್ದು ಬಳಲೊಂದು ಉಪ್ಪುನಕ್ಲೆಗ್ ದಿಂಜ ಉಪಕಾರ ಆವೊಂದುಂಡು ಪನ್ಪಿನ ದೃಷ್ಟಿರ್ದು ದಾನ ಮಲ್ತೊಂದಿತ್ತದು. ಪ್ಲಾಸ್ಮಾ ದಾನರ್ದು ಕೊಡೋರಿನ ಜೀವ ಒರಿಯುಂಡು ಕೊರ್ಪುನಕ್ಲೆಗ್ ದಾಲ ತೊಂದರೆ ಇಚ್ಚಿ ಅಡ್ಡ ಪರಿಣಾಮ ಇಚ್ಚಿ ಪಂಟ ತೆರಿಪಾಯರು. ಖಂಡಿತವಾಗಿ ಈಗ ಕೊರೋನಾ ಒಂದು ಮಹಾಮಾರಿಯಾಗಿ ಆಗ್ತಾ ಇದೆ. ಇದರಿಂದ ಎಷ್ಟು ನಮಗೆ ಈ ಒಂದು ದೇಶದಲ್ಲಾಗಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಾಗಿರ್ಬೋದು ಜಿಲ್ಲೆಯಲ್ಲಾಗಿರ್ಬೋದು ತುಂಬ ಜನರಿಗೆ ಪಾಸಿಟಿವ್ ಬರ್ತಾ ಇದೆ. ಪಾಸಿಟಿವ್ಗಿಂತ ಜಾಸ್ತಿ ಈಗ ನೆಗೆಟಿವ್ ಬರ್ತಾ ಇದೆ. ಸೊ ಕೆಲವು ಪಾಸಿಟಿವ್ ರೋಗಿಗಳಿಗೆ ಬೇಗ ರಿಕವರಿ ಆಗಬೇಕಂತೇಳಿ ಪ್ಲಾಸ್ಮಾ ಅಂದರೆ ನಮ್ಮದು ರಿಕವರಿ ನೆಗೆಟಿವ್ ಆಗಿರೋ ಪೇಷಂಟಿಂದ ಒಂದು ಪ್ಲಾಸ್ಮಾ ಅಂತ ಒಂದು ಬ್ಲಡ್ ತಗೊಂಡು ಪಾಸಿಟಿವ್ ಪೇಷಂಟಿಗೆ ಕೊಟ್ಟರೆ ಇಮಿಡಿಯೇಟ್ ರಿಕವರ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾನಿವಾಗ ಒಂದು ಟೀಮ್ ಇದೆ, ಒಂದು NGO ಇದ್ದು, ಆದರೆ ಅವರ ಅಂಡರಲ್ಲಿ ಬಂದು ಇಲ್ಲಿ KSD ಹಾಸ್ಪಿಟಲ್ನಲ್ಲಿ ಇರೋದು ಒಂದು ಹೊಸತೊಂದು ಫೆಸಿಲಿಟಿಯಲ್ಲಿ ಪ್ಲಾಸ್ಮಾನೊಂದು ಬ್ಲಡ್ ತಗೊಂಡು ಒಂದು ಪಾಸಿಟಿವ್ ಪೇಷಂಟಿಗೆ ಒಂದು ನೆಗೆಟಿವ್ ಪೇಷಂಟಿಂದ 2 ಪಾಸಿಟಿವ್ ಪೇಷಂಟ್ಗಳಿಗೆ ಪ್ಲಾಸ್ಮಾ ಬ್ಲಡ್ ಮಾಡ್ಕೋಬೋದು. ಸೊ ಯಾರೆಲ್ಲ ನೆಗೆಟಿವ್ ಇವಾಗ ಆಲ್ರೆಡಿ ಆಗಿದ್ದೀರಿ ಅವರಿಂದಾಗಿ ಪಾಸಿಟಿವ್ ಅವರಿಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಖಂಡಿತವಾಗಿ ಎಲ್ಲರೂ ಆದಷ್ಟು ಜಾಸ್ತಿ ಜನ ಪ್ಲಾಸ್ಮಾದ ಇದು ರಕ್ತದ ಒಂದು ಅಂಶವನ್ನು ಕೊಟ್ಟು ಇದು ಪಾಸಿಟಿವ್ ಪೇಷಂಟ್ಗಳಿಗೆ ಒಂದು ಹೆಲ್ಪ್ ಮಾಡಬೇಕು. ತಂಕಲ ಕೋವಿಡ್ ಪಾಸಿಟಿವ್ ಬಸದಿದ್ದು ತಾನು 2 ಸರ್ತಿ ಪ್ಲಾಸ್ಮಾ ದಾನ ಮಲ್ತದೆ. ಇಂದಿರ್ದು ದಾಲ ತೊಂದರೆ ಹೆಚ್ಚು ಪಂಡದು ನಿಟ್ಟೆ ವಿಶ್ವವಿದ್ಯಾಲಯದ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಋಷಿಕೇಶ್ ಅಮೀನ್ ತೆರಿಪಾಯರು. ನಾನು ನಂದು ಪ್ಲಾಸ್ಮಾ ಡೊನೇಟ್ ಮಾಡಲಿಕ್ಕೆ ಡಿಸೈಡ್ ಮಾಡಿದೆ. ಒಂದು ಭಯ ಇತ್ತು, ಏನು ಪ್ಲಾಸ್ಮಾ ಕೊಟ್ಟರೆ ಏನಾಗ್ತದೆ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಉಂಟಾ ಅಂತ. ಮತ್ತು ನಮ್ಮಿಂದ ನಾವು ಡಾಕ್ಟರ್ಗಳಾಗಿ ನಾವು ಮುಂದೆ ಬರದಿದ್ದರೆ ಇದು ಪ್ಲಾಸ್ಮಾ ಕೊಡಲಿಕ್ಕೆ ನಾನು ಎನಿಸಿದೆ. ನಾವು ಫಸ್ಟ್ ಆ ಒಂದು ಹೆದರಿಕೆ ಇತ್ತು, ತುಂಬ ಮಂದಿಯಲ್ಲಿ ಹೆದರಿಕೆ ಇತ್ತು. ತುಂಬ ಮಂದಿ ಕೇಳಿದರು ನನ್ನ ಹತ್ರ, ನೀವು ಹೇಗೆ ಪ್ಲಾಸ್ಮಾ ಕೊಡ್ತೀರಿ ಅಂತ. ಆದರೆ ನಾನು ಧೈರ್ಯ ಮಾಡಿ ನಾನು ಆಗಸ್ಟ್ 18ಗೆ ನಾನು ನಂದು ಫಸ್ಟ್ ಪ್ಲಾಸ್ಮಾ ಡೊನೇಟ್ ಮಾಡಿದೆ. ನನಗೆ ಪ್ಲಾಸ್ಮಾ ಕೊಟ್ಟ ಮೇಲೆ ನಾನು ಏನು ಹೇಳಬೇಕೆಂದರೆ ಅದರಲ್ಲಿ ಏನು ನನಗೆ ಸೈಡ್ ಎಫೆಕ್ಟ್ಸ್ ಏನಾಗಲಿಲ್ಲ. ನನ್ನಷ್ಟಿಗೆ ನಾನು ಡ್ರೈವ್ ಮಾಡಿಕೊಂಡು ಬಂದೆ, ಪ್ಲಾಸ್ಮಾ ಡೊನೇಟ್ ಮಾಡಿದ್ದೆ, ನನ್ನಷ್ಟಿಗೆ ವಾಪಸ್ ಹೋದೆ. ನನಗೆ ಒಂದು ಸುಸ್ತಾಗಲಿ, ತಲೆನೋವು ಬರಲಿ, ಇಲ್ಲದೆ ವೀಕ್ನೆಸ್ ಆಗಲಿ ಏನೂ ಆಗೋದಿಲ್ಲ, ನನಗೆ ಏನೂ ಆಗಲಿಲ್ಲ. ಹಾಗೆ ನನಗೆ ಇದು ಪ್ಲಾಸ್ಮಾ ಕೊಟ್ಟು ಮರುದಿವಸ ಸಹ ನಂದು ರುಟೀನ್, ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಬೋದಿತ್ತು, ಏನಾಗಲಿಲ್ಲ. ನಂದು ರುಟೀನ್ ಆ್ಯಕ್ಟಿವಿಟೀಸ್ ನನಗೆ ಮಾಡ್ಬೋದಿತ್ತು, ಅದರಿಂದ ಏನಾಗಲಿಲ್ಲ. ಹಾಗೆ ಲೆಕ್ಕ ಪ್ರಕಾರ 15 ದಿವಸ ನಂತರ ಮತ್ತೆ ಬೇಕಿದ್ದರೆ ಕೊಡ್ಬೋದಂತ ನನಗೆ ಮಾಹಿತಿ ಬಂತು. ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ICUಯಲ್ಲಿ ಒಂದು ಕ್ರಿಟಿಕಲಿ ಇಲ್ ಪೇಷಂಟ್ ಇದ್ದರು, ಅವರಿಗೆ ಪ್ಲಾಸ್ಮಾ ಬೇಕಿತ್ತು. ಹಾಗೆ 16 ದಿವಸ ನಂತರ ನಾನು ಮತ್ತೆ ಇನ್ನೊಮ್ಮೆ ಡೊನೇಟ್ ಮಾಡಿದ್ದೇನೆ. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಪಾತ್ರರೊಂದು ಕೊರೋನಾ ಸೋಂಕಿತರಿಗೆ ಅಕ್ಲಿನ ಚಿಕಿತ್ಸೆಗಾದು ಉಷರಾಯರೆ ಪ್ಲಾಸ್ಮಾ ಥೆರಪಿ ದಿಂಜ ಪೆರಚನಕಾರಿ. ಕರಾವಳಿ ಕರ್ನಾಟಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುಮತಿ ದೊಟ್ಟುಗು ಸುರುತ ಸರ್ತಿಗೂ ನಿಟ್ಟೆ ವಿಶ್ವವಿದ್ಯಾಲಯಗೂ ಒದಗಾದ ಕೊಡ್ತು ಪಂಡ ತೆರಿಪಾಯಿರದು. ಕೋವಿಡ್ ರೋಗಿಗಳಿಗೆ ಕೊಡಬೇಕಾಗಿದ್ದರೆ ಅದಕ್ಕೆ ಸರ್ಕಾರದ ಪರ್ಮಿಷನ್ ಬೇಕಾಗ್ತದೆ. ಅದಕ್ಕೆ ಡೈರೆಕ್ಟರೇಟ್ ಆಫ್ ಜನರಲ್ ಹೆಲ್ತ್ ಸರ್ವಿಸ್ ಡೆಲ್ಲಿಯಲ್ಲಿ ಡ್ರಗ್ ಕಂಟ್ರೋಲ್ ಅಥಾರಿಟಿ ಅವರಿಂದ ನಾವು ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು. ಅದು ಇನ್ಸ್ಪೆಕ್ಷನ್ ಆಗಿ ಅವರು ಕರ್ನಾಟಕದ ಸರ್ಕಾರದ ಡ್ರಗ್ ಕಂಟ್ರೋಲ್ ಇದೆ, ಡ್ರಗ್ ಕಂಟ್ರೋಲ್ ಆಫ್ ಕರ್ನಾಟಕ ವಿಭಾಗ, ಅವರ ಪರ್ಮಿಷನ್ ಆದ ಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಬೇಕು. ಎರಡನ್ನು ಮಾಡಬೇಕಾದ್ರೆ ಇನ್ಸ್ಪೆಕ್ಷನ್ ಆಗಬೇಕಾಗಿತ್ತು. ಇನ್ಸ್ಪೆಕ್ಷನ್ ಆಗಲಿಕ್ಕೆ ಅವರು ಈ ಕೋವಿಡಿಂದಾಗಿ ಇನ್ಸ್ಪೆಕ್ಷನ್ ಭಾಳ ಕಷ್ಟದ ಕೆಲಸ. ಆದರೂ ಕೂಡ ಡ್ರಗ್ ಕಂಟ್ರೋಲ್ನವರು ಬಂದು ನಮ್ಮ ಆಸ್ಪತ್ರೆಯ ಈ ರಕ್ತ ನಿಧಿಯನ್ನು ನೋಡಿ ಇದಕ್ಕೆ ನಮಗೆ ವ್ಯವಸ್ಥೆಯನ್ನು ನೋಡಿ ಸರಿಯಾಗಿದೆ ಅಂತ ಅನಿಸಿದ ಮೇಲೆ ನಮಗೆ ಪರ್ಮಿಷನ್ ಕೊಡಲಿಕ್ಕೆ ರೆಕಮೆಂಡ್ ಮಾಡಿದರು. ಆ ಥರ ಅದನ್ನು ನಾವು ಡೆಲ್ಲಿಗೆ ಕಳಿಸುವಾಗ ಭಾಳ ಪ್ರಯತ್ನದಿಂದ ಅದಕ್ಕೆ ಭಾಳ ಕಷ್ಟ ಇತ್ತು. ಆದರೂ ಕೂಡ
ಎಲ್ಲರ ಸಹಕಾರದಿಂದ ನಮಗೆ ಈ ಪ್ಲಾಸ್ಮಾ ಪ್ಯಾರಸಿಸ್ ವಿಭಾಗವನ್ನು ಆರಂಭಿಸಲಿಕ್ಕೆ ಆಯಿತು. ಇದರಲ್ಲಿ ಜನರಿಗೆ ಉಪಕಾರ ಆಗ್ತಾ ಇದೆ ಅಂತ ಹೇಳಿ ತಿಳಿಯಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪ್ಲಾಸ್ಮಾ ಸಂಗ್ರಹದ ತಾಂತ್ರಿಕ ತಂತ್ರಜ್ಞರು ಡಾಕ್ಟರ್ ಉಮಾ ದಿನೇಶ್ ಬೊಕ್ಕ, ಶ್ವಾಸಕೋಶ ತಜ್ಞರು ಪ್ರೊಫೆಸರ್ ಡಾಕ್ಟರ್ ಗಿರಿಧರ್ ಈ ಬಗ್ಗೆ ಕೊರಿಯರ್ ಬಂದವರಿದ್ದಾರೆ. ಹಾಗಾಗಿ ಅದಕ್ಕೆಲ್ಲ ಕೆಲವೊಂದು ಆ ಥರ ಏನಾದರೂ ಪ್ರಕ್ರಿಯೆ ನಡೀತಾ ಇದೆ, ಅದಕ್ಕೆ ಒಂದು DDMR ಅಂತ ಟೆಸ್ಟ್ ಮಾಡ್ತೇವೆ. ಸೊ ಆ ಥರ ಏನೋ ಆಗ್ತಾ ಇದೆಯಾ ಅಂತ ನೋಡಬೇಕು. ಕೆಲವರಿಗೆ ಸಡನ್ ಹಾರ್ಟಲ್ಲಿ ರಿದಮ್ ಡಿಸ್ಟರ್ಬೆನ್ಸ್, ಅಂದರೆ ಅವ್ರ ಹಾರ್ಟ್ ಬಡಿತಲ್ಲಿ ಏರುಪೇರು ಆಗೋಂಥ ಸಾಧ್ಯತೆ ಇರ್ತದೆ. ಅಷ್ಟಲ್ಲದೆ ಇವರಿಗೆ ಒಂದು ಮಾನಸಿಕ ಆರೋಗ್ಯಕ್ಕೆ ಅವರಿಗೊಂದು ಕೌನ್ಸಿಲಿಂಗು, ಅವರಿಗೆ ಒಂದು ಸಪೋರ್ಟ್ ಬೇಕಾಗ್ತದೆ. ಇದಲ್ಲದೆ ಕೆಲವೊಂದು ಬ್ರೀದಿಂಗ್ ಎಕ್ಸಸೈಸಸ್ಸು, ಪ್ರಾಣಾಯಾಮ ಇರ್ಬೋದು, ಮತ್ತು ಚೆಸ್ಟ್ ಫಿಸಿಕಲ್ ಥೆರಪಿ, ರಿಹ್ಯಾಬಿಲಿಟೇಷನ್, ಅಂದರೆ ಈಗ ತುಂಬ ಎಸ್ಪೆಷಲಿ ತುಂಬ ದಿವಸ ICU ಇದ್ದವರಿಗೆ ಒಂದು ಚೆಸ್ಟ್ ರಿಹ್ಯಾಬಿಲಿಟೇಷನ್ ಬೇಕಾಗ್ತದೆ. ಮತ್ತು ಕೆಲವರಿಗೆ ಲಾಂಗ್ ಟರ್ಮ್ ಆಕ್ಸಿಜನ್ ಸಪೋರ್ಟ್ ಬೇಕಾಗ್ತದೆ. ಮತ್ತು ಕೆಲವರಿಗೆ ಫೈಬ್ರೋಸಿಸ್ ಆದಲ್ಲಿ ಕೆಲವೊಂದು ಮೆಡಿಸಿನ್ಸ್ಗಳನ್ನು ಕೊಡೋಂಥ ಅವಶ್ಯಕತೆ ಬರ್ಬೋದು. ಕೆಲವರಿಗೆ ರಿಪೀಟ್ ಆಗಿ ಅಂದರೆ 3 ತಿಂಗಳ ನಂತರ CT ಸ್ಕ್ಯಾನ್ ಮಾಡಿ CT ಸ್ಕ್ಯಾನಲ್ಲಿ ಏನಾದರೂ ತೊಂದರೆಗಳಿದೆಯಾ ಅಂಥೇಳಿ ನೋಡಬೇಕು. ಸೊ ಅದೆಲ್ಲದಕ್ಕಾಗಿ ಈ ಸಮಗ್ರ ಕರೋನೋತ್ತರ ಚಿಕಿತ್ಸೆ ಇದರಲ್ಲಿ ಫಿಸಿಷಿಯನ್ಸ್ ಇರ್ತಾರೆ, ಶ್ವಾಸಕೋಶ ತಜ್ಞರು ಇರ್ತಾರೆ, ಆಮೇಲೆ ಕಾರ್ಡಿಯಾಲಜಿಸ್ಟ್ ಇರ್ತಾರೆ, ಸೈಕಿಯಾಟ್ರಿಸ್ಟ್ ಇರ್ತಾರೆ, ಮತ್ತು ಫಿಸಿಯೋಥೆರಪಿ, ಮತ್ತು ಬೇರೆ ಎಲ್ಲ ಸಪೋರ್ಟ್ ಸ್ಟಾಫು ಇರ್ತಾರೆ, ಕೌನ್ಸಿಲಿಂಗ್. ಹಾಗೆ ಇದೆಲ್ಲದರಿಂದ ಅವ್ರದ್ದೊಂದು ಈ ಕರೋನಾದಿಂದ ಗುಣ ಆದವರಲ್ಲಿ ಉದ್ಭವಿಸುವಂತಹ ಕೆಲವೊಂದು ಸಮಸ್ಯೆಗಳನ್ನು ಪ್ರಾಡಕ್ಟ್ ಇನ್ಸೈಡ್ ಒಂದು ಸೆಂಟ್ರಿಫ್ಯೂಜ್ ಇದೆ. 1800 or 2200 RPM ಇಂದ ಮ್ಯಾಕ್ಸಿಮಮ್ ಮಿನಿಮಮ್ 1850 ಇಂದ ಅದು ಸೆಂಟ್ರಿಫ್ಯೂಜ್ ಆಗುತ್ತೆ. ಸೆಂಟ್ರಿಫ್ಯೂಜ್ ಆಗಿ ನಮಗೆ ಕನ್ವಲ್ಯೂಷನ್ ಪ್ಲಾಸ್ಮಾ ಮಾತ್ರ ಬೇಕಾಗಿರೋದು ಡೋನರ್ದು. ಸಪ್ರೇಟ್ ಬ್ಯಾಗ್ ಇದೆ, ಪ್ರಾಡಕ್ಟ್ ಬ್ಯಾಗು. ಈ ಬ್ಯಾಗಲ್ಲಿ ಪ್ಲಾಸ್ಮಾ ಕಲೆಕ್ಟ್ ಆಗುತ್ತೆ. ಬ್ಯಾಗಲ್ಲಿ ಕಲೆಕ್ಟ್ ಆದಮೇಲೆ ಮಿನಿಮಮ್ 30 to 40 ml ಪ್ಲಾಸ್ಮಾ ಕಲೆಕ್ಟ್ ಆಗಿ ರಿಮೈನಿಂಗ್ ಹೋಲ್ ಬ್ಲಡ್ಡಲ್ಲಿ RBCಸು, ಪ್ಲೇಟ್ಲೆಟ್ಸು, ರಿಮೈನಿಂಗ್ ಕಾಂಪೊನೆಂಟ್ಸ್ ಎಲ್ಲ ಆ್ಯಕ್ಚುಲಿ ಇದರಲ್ಲಿ ಫಿಫ್ಟೆಡ್ 2 ವೇ. ಒನ್ ಈಸ್ ರಿಸೀವಿಂಗ್ ಆಗುತ್ತೆ ಬ್ಲಡ್ಡು, ಹೋಲ್ ಬ್ಲಡ್ಡು. ರಿಮೈನಿಂಗ್ ಕಾಂಪೊನೆಂಟ್ಸ್ ಎಲ್ಲ ಒನ್ ಮೋರ್ ವೇನಲ್ಲಿ ರಿಟರ್ನ್ ಹೋಗುತ್ತೆ. ಸೇಮ್ ಒನ್ ಸಿಂಗಲ್ ನೀಡಲ್ಲಿ ರಿಟರ್ನ್ ಹೋಗುತ್ತೆ. ಓಕೆ, ಇದೇ ಥರ 70 ml ಸೈಕಲ್ಸ್ ತಗೊಳ್ಳೋದಕ್ಕೆ ಮಿನಿಮಮ್ 30 ಮಿನಿಟ್ಸ್ ಬೇಕು. ಸಪೋಸ್ ಫ್ಲೋ ಈಸ್ 50 ml ಇದ್ದಾಗ ಇಟ್ ವಿಲ್ ಎಕ್ಸ್ಟೆಂಡ್ another 15 minutes. ಡಿಸ್ಪೋಸಬಲ್ ಕಿಟ್. ಓಕೆ, ಇಟ್ಸ್ ಕಾಸ್ಟ್ ಈಸ್ 6600 rupees. ಆ್ಯಂಡ್ ದೆನ್ ಈ ಕಾಸ್ಟು ಟೆಸ್ಟಿಂಗ್ ಚಾರ್ಜಸ್ಸು ನಾವು ಡೋನರ್ ಹತ್ರ ಕಲೆಕ್ಟ್ ಮಾಡಲ್ಲ. ಅವ್ರ ಹತ್ರ ₹1 ನಾವು ಕಲೆಕ್ಟ್ ಮಾಡೋದಿಲ್ಲ. ಇದನ್ನು ನಾವು ಪೇಷಂಟ್ಗೆ ಯಾರು ಕೊಡ್ತಾ ಇದ್ದೀವೋ ಅವ್ರ ಹತ್ರ ಪರ್ ಯೂನಿಟ್ 9500 rupees ಕಲೆಕ್ಟ್ ಮಾಡ್ತಾ ಇದ್ದೀವಿ.